ಇಲ್ವಾ ಮಾತಾಡ್ಲಿಕ್ಕೆ? ಅವ ನಿಮ್ಮ ಕಾಲಡಿಗೆ ಬಿದ್ದು ಸಾಯ್ತಾನೀಗ. ತೊಂದ್ರೆ ಇಲ್ಲ, ಅವರ ಕಾಲಡಿಗೆ ನಿಮ್ಮ ಕಾಲಡಿಗೆ ಬೀಳುವುದಿಲ್ಲ. ಅವ ಸಾಯುವುದಿದ್ರೆ ಇಷ್ಟು ವರ್ಷದಲ್ಲಿ ಸಾಯ್ಬೇಕಿತ್ತು. ನಿಮ್ಮನ್ನೆಲ್ಲ ತೆಗೆಯಲಿ, ನಾವು ಸಾಯುವುದಿಲ್ಲ. ಅವನಿಗೆ ಕಣ್ಣು ಉಂಟಾ? ಮತ್ತೆ ತೆಗೆದು ಬಿಡ್ತೀನಿ ಈಗ. ಕಣ್ಣು ಉಂಟಾ? ಮತ್ತೆ ಇದೇನು ಮಣ್ಣಿನ ಮುದ್ದೆ ಕಾಣುದ ನನಗೆ? ಹೌದಲ್ಲ? ನಿಮ್ಮನ್ನು ಇಷ್ಟು ವರ್ಷ ಸಲಹಿದ್ದಕ್ಕೆ ಅದನ್ನೆಲ್ಲ ವ್ಯರ್ಥ ಮಾಡಿ ಬಿಟ್ಟಿರಲ್ಲ. ನಿನಗೆ ಹೇಳಿದ್ದು ನನಗೆ ನೀತಿ ಪಾಠವನ್ನು ಹೇಳ್ತೀವಿ. ದೊಡ್ಡ ಬೃಹಸ್ಪತಿಯ ಮೊಮ್ಮಗ ನೀನು. ರಾಮದೇವ್ ಹೊಟ್ಟೆಯಲ್ಲಿ ಹಾಕಿದ್ದು ಬೆನ್ನಿನಿಂದ ತೆಗಿತಾನೆ. ನಿನಗೆ ರಾಮದೇವರ ಹಾಗೆ ಕಾಣುತ್ತಾನೆ, ವೇದಕ್ಕೆ ಭಾಷೆ ಬರೆದ ರಾವಣ ದೇವರ ಹಾಗೆ ಕಾಣುವುದಿಲ್ವೇನೋ? ಕಾಣುವುದಿಲ್ವೇನೋ? ವೇದಕ್ಕರಿಗೆ ಭಾಷೆ ಇಲ್ವಾ? ವೇದಕ್ಕನ ವಿಷಯ ಯಾರು ಪುಣ್ಯಾತ್ಮ ಮಾತಾಡಿದ್ದು? ವೇದಕ್ಕೆ ಭಾಷೆ ಬರೆದವ. ಗೊತ್ತಿಲ್ವಾ? ಗೊತ್ತಿಲ್ವಾ? ಸಾಮಾನ್ಯ ಎಂತದು? ಸಾಮಾನ್ಯ